ಹಾಯ್ ಮಾತೆರೆಗ್ಲ ಸೊಲ್ಮೆಲು ವಿಜಯಲಾಕ್ಸ್ ಬೆದ್ರ ತೂವೊಂದುಲ್ಲಾರ ಯಾನ್ ಇನಿ ಮಲ್ತೊಂದುಲ್ಲೆ ನಮ್ಮನ ಮಾರ್ನಾಡ್ದ ಜಾತ್ರೋತ್ಸವದ ವಿಡಿಯೋ ನಿಕ್ಲೆಗ್ ಮಾತೆರೆಗ್ಲ ಇಷ್ಟ ಆವೊಂದಿನ್ವೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಏರು ವಿಜಯಲಾಕ್ಸ್ ಬೆದ್ರ ನೆಕ್ ಸಬ್ಸ್ಕ್ರೈಬ್ ಮಲ್ದಿಜಾರು ಅಕ್ಲು ಸಬ್ಸ್ಕ್ರೈಬ್ ಮಲ್ಪ್ಲೆ ಬೊಕ್ಕ ತೂಲೆ ಒಂಜಿ ಹಳ್ಳಿದ ಒಂದು ತೂಲೆ ಹಳ್ಳಿ ಪ್ರದೇಶ ಇತ್ತುಂಡಲ್ಲ ಏತ್ ಜನ ಸೇರ್ದರೆ ಎಂಚಿನಂದು ತೂಲೆ ಪಂಡ ಕೊಡಮಣಿ ತಾಯ ದೈವ ಅಂಚನೆ ಧರ್ಮರಸ್ಸು ಬೊಕ್ಕ ಸುಮಾರು ದೈವಲ್ ಪೂರ ಉಲ್ಲ ಮುಲ್ತ ಒಂಜಿ ಜಾತ್ರೋತ್ಸವದ ವಿಡಿಯೋ ಮಲ್ದಿಜಿ ಅಂಚಾದೀನಿ ಪೋಂದುಲ್ಲ ಐಕೋಸ್ಕರನೆ ಬೊಕ್ಕ ತೂಲೆ ನೆಟೆ ಉಂಡತೆ ಪಗೇಲಡು ಒಂಜಿ ಜನ ಇಪ್ಪುಜಿ ಆಂಡ ಈ ಸಂದರ್ಭಡು ಮೂಲು ಜನ ಏತುಂಡು ಪಂಡದು ನಂಗೆ ಒಂಜಿ ಪನ್ರೆಗಾವಂದು ಅಡೆ ಮುಟ್ಟಲ ಜನ ಸೇರಿದೇರೆ ಪಂಡ ಒಂಜಿ ಹಳ್ಳಿ ಪ್ರದೇಶ ಅಂಡಲ ಒಂಜಿ ದೈವಲ್ಲ ಆತ ಕಾರಣಿಕ ಉಂಡಂದು ಪನುಲಿ ಪನ್ನಗ ಮೂಲು ಆತು ಒಂಜಿ ಇತ್ತ ಮಾತ ಜೀರ್ಣೋದ್ಧಾರ ಮಲ್ದೇರು ಭಾರಿ ಶೋಕ ಆತುಂಡು ಜೀರ್ಣೋದ್ಧಾರ ಆವಡ ದುಂಬುಲ ಯಾನವರ ಬೈದೆ ಮಾತ ಬಾರಿ ಒಂಜಿ ಶೋಕ ಇತ್ತುಂಡು ಅಪಗ ಒಂತೆ ಪರಾತಿತ್ತುಂಡು ಮಂಡ ಇತ್ತದ ಒಂದು ದೈವಸ್ಥಾನ ಹತ್ತು ದುಂಬುದ ಅಂಚ ಮೂಲ್ತ ಒಂಜಿ ನಿಕ್ಲೆಗ್ ದೈವಲನ ಒಂಜಿ ಸಾನೊಂದು ತೋಜ್ಪಾಗ ಅಂದು ವಿನಂತಿ ಇದೀಗ ಕೆಲವೇ ಹೊತ್ತಿನಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಬಿನ್ನಾಣಿ ಸೀಮೆಯ ಪಟ್ಟದ ದೇವರು ಸ್ವಾಮಿ ಗೋಪಾಲಕದ ಪುರೋಹಿತರಾದಂತಹ ಅನಂತ ಪದ್ಮನಾಭ ಅಸ್ರಣ್ಣ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕಾಗಿ ಪ್ರಜ್ಞಾ ಯುವತಿ ಮಂಡಲದ ಸದಸ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶರಣು ನಿನಗೆ ಶರಣಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶ ದೀಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನ. ಧನ್ಯವಾದಗಳು. ಇದೀಗ ಸ್ವಾಗತ ಕಾರ್ಯಕ್ರಮವನ್ನು ಶ್ರೀ ಧರ್ಮರಸ ಕೊಡಮಂತೆ ಹಾಗೂ ಧರ್ಮಗಂಗ ದೇವಸ್ಥಾನ ಮಾರ್ನಾಡಿದ ವಾರ್ಷಿಕ ನೇಮೋತ್ಸವದ ಹೊರತಕ್ಕಂಥ ಈ ಒಂದು ಧಾರ್ಮಿಕ ಸಭೆ ಯತೀಂದ್ರರಾಯರು ಶಾಲೆ ಹಾಕಿ ಹೂಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣ ಮಾರಣ್ಣ ಅಸ್ರಣ್ಣರಾದ ಶ್ರೀ ಅನಂತ ಪದ್ಮನಾಭಕ್ಕೆ ನಿತ್ಯ ಡೆವಲಪರ್ಸ್ ಇವರನ್ನು ಕೂಡ ಇನ್ನೊಂದು ಧಾರ್ಮಿಕ ಸಭೆಗೆ ಪೂರ್ವಕವಾಗಿ ಸ್ವಾಗತಿಸಲಾಗಿದೆ. ಇವರನ್ನು ಅನೇಕ ಮುಖ್ಯ ಸಭಾದ ಶ್ರೀ ರಮೇಶ್ ಅವರಿಗೆ ಸ್ವಾಗತಿಸಬೇಕು. ಕುಮಾರ್ ಇವರನ್ನು ಕೂಡ ಶ್ರೀ ಕ್ಷೇತ್ರದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಧರ್ಮಲಕ್ಷ್ಮಣರಾದ ಶ್ರೀ ರಾಜೇಶ್ ಬಳ್ಳಾರಿಯನ್ನು ಶಾಲೆ ಹಾಕಿ ಹೂಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ರಾಜೇಶ್ ಬಳ್ಳಾರಿಯನ್ನು ಶಾಲೆ ಹಾಕಿ ಹೂಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಭಕ್ತಾದಿಗಳನ್ನು ಪೂರ್ವಕವಾಗಿ ಈ ಒಂದು ಧಾರ್ಮಿಕ ಸಭೆ ಸ್ವಾಗತಿಸುತ್ತಾರೆ.
ಧನ್ಯವಾದಗಳು. ನಮ್ಮನ್ನು ಈ ಕಾರ್ಯಕ್ರಮ ಗ್ರಾಮಕ್ಕೆ ಎಲ್ಲ ಜನಮಾನಸಕ್ಕೆ ಪ್ರಯೋಗದಾಯಿನಿಯಾಗಿ ನಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳಲ್ಲಿ ಸ್ಪಂದಿಸಿಗಳು ಕಾಯಿಕೊಳ್ಳುತ್ತಾರೆ. ಕೈಗಾರಿಕೆ ಉದ್ಯಮಿಗಳು ಯಾರೂ ಇರಲಿಲ್ಲ ಆ 30 ವರ್ಷಗಳ ಹಿಂದೆ. ಆಗ ಮುಂಬೈಯನ್ನ ಊಟಕ್ಕೆ ಅಂದಿನ ವಿಶೇಷವಾಗಿ ಕೊಡುಗೆ ನೀಡಿದಂಥ ಹಿರಿಯರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಒಂದು 1993 ಸಹಕಾರದಲ್ಲಿ 1993ರಲ್ಲಿ ಕ್ಷೇತ್ರ ಬೆಳೆದು ಬಂದಿದೆ ಒಂದು ನಿದರ್ಶನ. 2002ರಲ್ಲಿ ಆಗುತ್ತ ಡಾಕ್ಟರ್ ಆರ್.ಟಿ. ಪೂಜಾರಿ, ಗ್ರಾಮದಲ್ಲಿ ಪೂಜಾರಿ, ರಮೇಶ್ ಇವರೆಲ್ಲ ಸಹಕಾರ ಮಾಡಿ ತದನಂತರ 2010ರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬ್ರಹ್ಮಕಲಶ ಎಲ್ಲ ಜೀರ್ಣೋದ್ಧಾರ ಮೂಲಭೂತ ಸೌಕರ್ಯಗಳಿಂದ ಒಂದು ಆದರ್ಶ ಕ್ಷೇತ್ರವಾಗಿ ಮೂಡಿಬರಲಿಕ್ಕೆ ಈ ಮಹನೀಯರು ಸಹಕಾರ ಶ್ರೀ ರಾಘವೇಂದ್ರ ಪೂಜಾರಿ, ದಾಮೋದರ ಶೆಟ್ಟಿ, ಶೇಖರ ಶೆಟ್ಟಿ, ಹಾಗೆ ತದನಂತರದ ದಿನಗಳಲ್ಲಿ ರಾಜೇಶ್ ಪಂಡಾಳರು ಹಾಗೂ ಗೌರವದಲ್ಲಿ 2000 ಕಾರ್ಯಕ್ರಮ ನಡೆಯಲಿಲ್ಲ. 2022ರಲ್ಲಿ ವಿಶೇಷವಾದಂತಹ ಬ್ರಹ್ಮಕಲಶವನ್ನು ಮಾಡಿ ಈ ಕ್ಷೇತ್ರದ ಎಲ್ಲ ಮೂಲಭೂತ ಸೌಕರ್ಯವನ್ನು ಕ್ಷೇತ್ರಕ್ಕೆ ಒದಗಿಸಿಕೊಟ್ಟ ಎಲ್ಲ ದಾನಿಗಳನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಇವರೆಲ್ಲರ ಮಾರ್ಗದರ್ಶನ ದೈವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಕಾಣಬೇಕಿದ್ರೆ ಈ ನಮ್ಮ ಪೂರ್ವಿಕರ ಒಂದು ಶ್ರಮ, ತ್ಯಾಗ, ಸಹಕಾರ ಇದ್ದೇ ಇದೆ. ಹಾಗೆ ಇನ್ನು ಮುಂದೆಯೂ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ತಮ್ಮೆಲ್ಲರ ಸಹಕಾರ, ಅವರಿಬ್ಬರ ಸಾರಥ್ಯಕ್ಕೆ ತಾವೆಲ್ಲರೂ ಧರ್ಮೋ ರಕ್ಷತೆ ರಕ್ಷಿತ ಬಹು ಕ್ಷೇತ್ರದ ಬೆಳೆಗಳು ನಾನ ಧರ್ಮನ ವರಿಕುನ ಸಾಧಿನ ನಮ್ಮ ಧರ್ಮ ವರಿಕೊಂಡು ಹೋಗಲಿತ್ತು. ಆ ನಿರ್ಧಾರ ಧಾರ್ಮಿಕ ಕ್ಷೇತ್ರವಂತನ ಭಕ್ತಿಯ ಶ್ರದ್ಧೆದ ಕೇಂದ್ರ. ಆ ನಿರ್ಧಾರ ಧಾರ್ಮಿಕ ಕ್ಷೇತ್ರದ ಆಯ್ನಾದ ನಮ್ಮ ಯಾನ್ ಸುಮಾರು ಸಲ ಬಂದೆ ಅನ್ನೋದಕ್ಕೆ ಏನ್ ಬಂದೆ ಮತ್ತೆ ಇರ್ಲ ಹಿಂಚೆನೆ ಪರದೆ ಹಾಲಾಯಿ ಯಾನಿರ್ತಾರ ನೀರ್ನ ಮಗೆಲೆ ಬರ್ದಾಯಿ ಬೇಗ ಹಾಲಾಯೇವ ಒಂದು ದಾಯಿಗೆ ಬಂಪೆ ಬಂದ ನಮ್ಮ ಆಚರಣೆನೇ ನಮ್ಮ ಜೀವಕುಲದ ಉಪಯೋಗ. ನಮ್ಮ ಏದು ಎಡ್ಡ ರೀತಿಯ ಆಚರಣೆ ಆತ ನಮ್ಮ ಜೀವಕುಲು ಎಡ್ಡ ರೀತಿಯ ಆಚರಣೆಗೆ ಬೋಪೇರು ಅಮ್ಮೇರು ಮಲ್ತನ ತಪ್ಪನೇ ಮಗೆಲ ಮಲ್ಪ ಆ ನಿರ್ತಾವರ ದಾಯಿಗೆ ಬಂದೊಂದಲ್ಲೇ ಬಂದಾಲಿ ನಿರ್ತಾವರ ನಮ್ಮ ಧರ್ಮಲ ಒರಿಕೊಂಡು ಜೋಕುಲ್ಲ ಎಡ್ಡೆ ಸಾದಿಗೆ ಬರ್ಕರಿ ಜಿನ್ನಾಡ ಜೋಕುಲ್ಲ ಹಾಲು ಸಾದಿಗೆ ದಾರಿ ತಪ್ಪುವೇದೆ ತೊಂದರೆಕ್ಕ ಆ ನಿರ್ತಾವರ ನನ್ನ ಹೆಚ್ಚಿ ಪಂಡ್ರೆ ಹೋಗಲಿ ಎಂಗೊಂಚೂರು ಈ ಅವಕಾಶಗಳು ನನಗೆಲ್ಲ ಮಾತಾಡಿಲ್ಲ ಎನ್ನ ನಮಸ್ಕಾರ ಬಂದದೆ ದೈವ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮಿಯವಂದನಾ ಮೃತ್ಯುಂಜಯಾಮೃತ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕ್ಷೇತ್ರಪಾಲೆ ಕುರುವಂತಾಯನ ಪಾದ ಕಮಲಗು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಕಮಲಗು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ದಿವಂಗತ ಯುವರಾಜ್ ಬಳ್ಳಾರಿ ಈ ಪುತ್ತೂರು ಸುಗಿತೊಂದು ರಾಜೇಶ್ ಅಣ್ಣ ಧಾರ್ಮಿಕ ಉಪನ್ಯಾಸಕರನ್ನ ಗೈದಿನಂಚಿನ ಅಂಕಿತನನ್ನು ಹಿರಿಯರನ್ನಂಚಿನ ಅರುಣನ್ನನ್ನು ಪ್ರಾಸ್ತಾವಿಕವಾದ ಸಾಂಸ್ಕೃತಿಕ ಬೊಕ್ಕ ಧಾರ್ಮಿಕ ಉಪನ್ಯಾಸ ಅಸ್ರಣ್ಯರ ಪಾತ್ಯರ್ನಾಗ ಬಂದೆ ಧರ್ಮೋ ರಕ್ಷಿತ ರಕ್ಷಿತೆ ಧರ್ಮ ರಕ್ಷಣೆ ಮಾಡ್ತಾರೆ. ಸನಾತನ ಹಿಂದೂ ಧರ್ಮ ನುಡಿಪೋಡಾಂಡ ಇಂಚಿನ ಕಾರ್ಯಕ್ರಮ ಹಾಕಿನ ಭಾರಿ ಅಗತ್ಯ. ಒಂದು ಕಡೆಟ್ಟು ದೈವದ ಆರಾಧನೆ, ಇನ್ನೊಂದು ಕಡೆಟ್ಟು ಈ ಪವಿತ್ರವಾದ ಇಂಚಿನ ವೇದಿಕೆಯಲ್ಲಿ ನಮ್ಮ ಯುವ ಪ್ರತಿಭೆಗೆ ಅವಕಾಶ ಕೊಟ್ಟು ಅಗ್ಲೇನು ಗುಣಿಪವನಂಚಿನ ಗೆಡ್ಡೆ ಕೆಲಸ ಕಾರ್ಯ ಈ ಕ್ಷೇತ್ರದ ಮುಖಾಂತರ ಆ ಒಂದುಂಡು ಬರ್ಗುರದ ಪಾತ್ರವನ್ನು ಪಂಡ್ರೆ ಇಚ್ಛಿಸ ಬಹುಶಃ ಅಪ್ಪಮ್ಮನ ದೇವರ ಸ್ಥಾನ ಕೂಡ ಖಂಡಿತವಾಗಿ ನಮ್ಮ ಧರ್ಮ ರಕ್ಷಣೆ ಮಾಡಿಕೊಳ್ಳಿ.
ನಮ್ಮ ಕೋಲ ತೂವರೆ ಉಂತುಜ ಪನ್ನಗ ಇತ್ತ ಬಣ್ಣ ಪಾಡೊಂದುಲ್ಲೇರು ಅವು ಬೈದರ್ಲನ ಕೋಲಗು ಅಂಚ ನಮ್ಮ ಉಂತುಂಡ ಮಸ್ತ್ ಲೇಟ್ ಅಪ್ ಮಾಡ ಉಂದ್ಯ ಪಂಡತೆ ಮಸ್ತ್ ಹಳ್ಳಿ ಪ್ರದೇಶ ಕಾಡು ಸಾದಿ ಬರಿಯರ ಮಂತ ಬಂಗ ಹಾಕೊಂಡು ಮೂಲ ಮಾತ ಒಣಸಗುಂತುದೇರು ತುಲಿ ಮಾತ ಲೈನ್ ಉಂತುದೇರು ಬಾರಿ ಶೋಕುಡು ಒಣಸಗು ಪೋಂದುಲ್ಲೇರು ಬೊಕ್ಕ ಅಂಚನೆ ನಮ್ಮ ನೆನಪಿದಾಡ್ಗ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಎಲ್ಲ ತಿಕ್ಕುವೆ ಬಾಯ್.